2 ದಿನದ ಹಿಂದೆಯಷ್ಟೇ ಉಡುಪಿ ಸಮೀಪದ ಹಿರಿಯಡ್ಕದಲ್ಲಿ ರೌಡಿ ಶೀಟರ್ ಕಿಶಾನ್ ಹೆಗ್ಡೆಯನ್ನ ಕೊಲೆ ಮಾಡಿದ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಲು ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಹೀಗಾಗಿ ಕಿಶಾನ್ ಹೆಗ್ಡೆಯನ್ನ ಹತ್ಯೆ ಮಾಡಲು ಬಂದ ಹಂತಕರು ರಿಡ್ಸ್ ಹಾಗೂ ಇನೋವಾ ಕಾರ್ ಪೊಲೀಸ್ ತನಿಖೆಯಲ್ಲಿ ಪತ್ತೆಯಾಗಿದೆ. ಕೊಲೆಯಾದ ದಿನವೇ ರಿಡ್ಸ್ ಕಾರು ಕಣಚೂರು ಬಳಿಯ ಬ್ರಹ್ಮಲಿಂಗೇಶ್ವರ ಮೇಲಂಟೆ ದೇವಸ್ಥಾನ ಬಳಿ ಪತ್ತೆಯಾಗಿದ್ದು, ಇನೋವಾ ಕಾರು ನಿನ್ನೆ ಕಾರ್ಕಳ ಸಮೀಪದ ಇರುವತ್ತೂರಿನಲ್ಲಿ ಪತ್ತೆಯಾಗಿದೆ. ತನಿಖೆಗಾಗಿ ಹಲವು ತಂಡಗಳನ್ನು ರಚಿಸಿರುವ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಶೀಘ್ರವೇ ಬಂಧಿಸುವುದಾಗಿ ತಿಳಿಸಿದೆ.